ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದ ಉಡುಪಿಯಲ್ಲಿ ಕಡಲು ಪ್ರಕ್ಷುಬ್ಧಗೊಂಡು ಅಬ್ಬರಿಸಿತ್ತು. ಈ ವೇಳೆ ಬೃಹತ್ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸಿತ್ತು. ಮಾತ್ರವಲ್ಲ, ಈ ಬೃಹತ್ ಗಾತ್ರದ ಅಲೆಗಳ ಜೊತೆಗೆ ಪ್ರವಾಸಿಗರು ಎಸೆದ ಟನ್ ಗಟ್ಟಲೆ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳು ಕಡಲ ಕಿನಾರೆಯಲ್ಲಿ ಬಂದು ಬಿದ್ದಿದೆ. ಇದರಿಂದ ಮಲ್ಪೆ ಬೀಚ್ ಡಂಪಿಂಗ್ ಯಾರ್ಡ್ ರೀತಿಯಾಗಿದೆ. ಇಲ್ಲಿನ ಈ ಸಮಸ್ಯೆಯ ಕುರಿತು ಜೀವರಕ್ಷಕ ಸಿಬ್ಬಂದಿ ಮಧು ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ್ದು, ಕಡಲ ಕಿನಾರೆಯುದ್ದಕ್ಕೂ ಸಾವಿರಾರು ಮದ್ಯದ ಬಾಟಲಿಗಳು, ಪ್ಲಾಸ್ಟಿಕ್ ಬಾಟಲಿಗಳು, ಮರದ ತುಂಡುಗಳು, ಚಪ್ಪಲಿಗಳು, ಪ್ಲಾಸ್ಟಿಕ್ ಲೋಟಗಳು, ಒಡೆದ ಗ್ಲಾಸ್ ಚೂರುಗಳು ಸೇರಿದಂತೆ 100 ಟನ್ ತ್ಯಾಜ್ಯಗಳು ಕಡಲ ಗರ್ಭದೊಳಗೆ ಸೇರಿ ಈಗ ದಡ ಸೇರಿಕೊಂಡಿವೆ. ಕಿಲೋಮೀಟರ್ ದೂರದಷ್ಟು ಉದ್ದಗಲಕ್ಕೂ ತ್ಯಾಜ್ಯದ ರಾಶಿಗಳು ಬಂದು ಬಿದ್ದಿವೆ. ಹೀಗಾಗಿ ಬೀಚ್ಗೆ ಆಗಮಿಸುವ ಪ್ರವಾಸಿಗರು ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಕಡಲಿಗೆ ಎಸೆಯದಂತೆ ಮಾಧ್ಯಮಗಳ ಮೂಲಕ ಅವರು ಮನವಿ ಮಾಡಿದ್ದಾರೆ. ಪ್ರವಾಸಿಗರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆಂದರೆ, ಮಲ್ಪೆ ಬೀಚ್ ಬರುವ ಪ್ರವಾಸಿಗರಿಗೆ ಎಲ್ಲರಿಗೂ ಸ್ವಾಗತ. ಆದರೆ ಈ ಪ್ಲಾಸ್ಟಿಕ್ ಹಾಗೂ ಈ ಸಮುದ್ರದಲ್ಲಿ ಬರುವ ಕಸಕಡ್ಡಿಗಳು ಪ್ರತಿ ವರ್ಷ ಕೂಡ ಬರ್ತದೆ. ಅದು ಯಾಕಂದರೆ ಬರುವುದಂದರೆ ನಾವೇ ಪ್ರವಾಸಿಗರು ನಾವೇ ಬಿಸಾಕೋದು. ಆಮೇಲೆ ಈ ಮಳೆಗಾಲದಲ್ಲಿ ಸಮುದ್ರ ಪ್ರಕ್ಷುಬ್ಧಗೊಂಡಾಗ ಆ ಕಸಕಡ್ಡಿಗಳು ಆ ಸಮಯದಲ್ಲಿ ಮೇಲೆ ಬಂದಿರ್ತದೆ. ಆದರೆ ಈ ವರ್ಷ ಈ ನೆಟ್ ಅಂತ ಹೇಳ್ತಾರಲ್ಲ, ನೆಟ್ ಅಂತಲ್ಲ, ಅದು ನಮ್ಮ ಸಮುದ್ರ ಅಡಿಯಲ್ಲಿ ಬಂಡೆ ಇರ್ತದೆ. ಆ ಬಂಡೆಯಲ್ಲಿ ತನ್ನ ಸಸಿ ಕೂಡ ಆ ಥರ ಬೆಳೀತದೆ. ಆ ಥರ ತುಂಬ ಸಸಿ ಬಂಡೆ ಹತ್ತಿರ ಬೀಳ್ತಾ ಇರ್ತದೆ. ಆದ ಕಾರಣ ಈ ವರ್ಷ ಪ್ರತಿ ವರ್ಷ ಕೂಡ ಬರ್ತದೆ. ಆದರೆ ಈ ವರ್ಷ ತುಂಬ ನೆಟ್ಟು ಬಂದಿರ್ತದೆ. ಆದರೆ ಪ್ರವಾಸಿಗಳಲ್ಲಿ ವಿನಂತಿ ಏನಂದರೆ, ಈ ಮಲ್ಪೆ ಬರುವ ಈ ಸುಂದರ ನಮ್ಮ ಮಲ್ಪೆ ಬೀಚು ಪ್ರವಾಸಿಗರು ಆದಷ್ಟು ನಮ್ಮ ಈ ಪ್ಲಾಸ್ಟಿಕ್ಕನ್ನು ಹಾಗೂ ಏನೇ ವಸ್ತು ಆಗಲಿ ಬರುವ ನಮ್ಮ ಕೈಯಲ್ಲಿ ಬಾಟ್ಲಿ ಆಗಲಿ ಪ್ಲಾಸ್ಟಿಕ್ ಯಾವುದೇ ಇರಲಿ, ಎಲ್ಲೆಲ್ಲಿ ಡಸ್ಟ್ಬಿನ್ ಇರ್ತದೆ ಪ್ರವಾಸಿಗರು ಆ ಡಸ್ಟ್ಬಿನ್ನಿಗೆ ಹೋಗಿ ಹಾಕಬೇಕಾಗಿ ಪ್ರವಾಸಿಗಳಲ್ಲಿ ವಿನಂತಿ ಮಾಡಿಕೊಳ್ತಿದ್ದೆ.